ನಾನು ನಾನು ಕನಸನ್ನು ಕಾಣ್ತೀನಿ ಹೇಗೆ ಅಂತೇಳಿ ಸರ್ ನಾನು ಬೆಳಗಾವಿಗೆ ಹೋಗಿದ್ದೆ. ಇದು ನಂತರ ಹೇಳ್ತೀನಿ ಈಗ ಒಂದೇ minute. ನಾನು ಬೆಳಗಾವಿಗೆ ಹೋದೆ. ಬೆಳಗಾವಿ ಹೋದಾಗ ಅಲ್ಲಿ ಒಂದು ತಿನಿಸು ಕಟ್ಟೆ ಅಂತೇಳಿ ಒಂದು 50 ಅಂಗಡಿ ಮಳಿಗೆಗಳನ್ನು ಒಂದೇ ರೋಡಲ್ಲಿ ಕಂಡೆ ಸರ್. ಅದನ್ನು ಮಂಗಳೂರಿನಲ್ಲಿ ಅನುಷ್ಠಾನ ಮಾಡಬೇಕು ಅಂತೇಳಿ ಆಲೋಚನೆ ಮಾಡ್ಕೊಂಡು ಬಂದೆ. ಕದ್ರಿ ಪಾರ್ಕ್ ಹತ್ರ ಅನುಷ್ಠಾನ ಮಾಡಿದ್ದೀನಿ ಸರ್. ಓಕೆ. ಹಾಗಾಗಿ ತಿನಿಸು ಪಾರ್ಕ್ ಓಕೆ. ಮ್ಯಾಂಗ್ಳೂರ್ ಫುಡ್ ಫಿಯೆಸ್ಟಾ ಅದು ಕೂಡ ಟ್ರೆಂಡಿಂಗ್ ಆಗಿದೆ. ಅದೇ ಕೂಡ ಅದನ್ನು ಪ್ರಾರಂಭ ಮಾಡಿದ್ದು ಸೇಮ್ ಅದೇ ಕಾನ್ಸೆಪ್ಟನ್ನು ಮುಂದಿನ ದಿನಗಳಲ್ಲಿ 50 ಬಗೆಯ ತಿಂಡಿ ತಿನಿಸುಗಳ ಸಪ್ರೇಟ್ ಮಳಿಗೆಗಳು ಆಗ್ತಿದೆ. ಫುಟ್ಪಾತನ್ನೆಲ್ಲ ದೊಡ್ಡ ಮಾಡಿದ್ದೇನೆ. ಕೆಲವರು ಹೇಳ್ತಾರೆ ಯಾಕೆ ಇಷ್ಟು ದೊಡ್ಡ ಫುಟ್ಪಾತ್ ಸರ್? ಫ್ಯಾಮಿಲಿ ಕುಟುಂಬ ಎಲ್ಲರೂ ಕೈ ಹಿಡ್ಕೊಂಡು ಅಲ್ಲಿ ಗಂಗನ ಪಳ್ಳ ಮಾಡಿದ್ದೇನೆ. ಅಲ್ಲಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ನಮ್ಮ ಸಣ್ಣ ಮಕ್ಕಳಿಗೆ ಒಂದು ಸಣ್ಣ ಬೋಟ್ ಹಾಕ್ತೇನೆ ಗಂಗನ ಪಳ್ಳದಲ್ಲಿ. ಅಲ್ಲಿ ಫೌಂಟೇನ್ ಹಾಕಿದ್ದೇನೆ. ಅಲ್ಲಿ ಲೇಸರ್ ಶೋ ಆಗ್ತಾ ಇದ್ದೇನೆ. ಟ್ರೈನ್ ಇದೆ. ಆ ಫುಟ್ಪಾತ್ ಅಲ್ಲಿ ಮಕ್ಕಳು ಬರಬೇಕು. ಎಲ್ಲವನ್ನ ಮಾಡಬೇಕು ಸರ್. ಎಲ್ರಿಗೂ ಮನೆಯ ಬೆಡ್ರೂಮ್ ತನಕ 2 ವೀಲರ್ ಹೋಗಬೇಕು ಅಂತ ಆಸೆ ಇರ್ಬೋದು. ಆದರೆ ಒಂದಂತೂ ಸತ್ಯ, ದೂರದಲ್ಲಿ 2 ವೀಲರ್ ಇಟ್ಟು ಕೈಯಲ್ಲಿ ಹಿಡ್ಕೊಂಡು ಅಜ್ಜನ ಕೈಯೋ ಮಗನ ಕೈಯೋ ಕುಟುಂಬದವರು ಆ ರಸ್ತೆಯಲ್ಲಿ ಹೋಗಬೇಕು. ಅಲ್ಲಿ ಪಾನಿಪುರಿ ತಿನ್ನಬೇಕು. ಅಲ್ಲಿ ಸರ್ ಅದನ್ನು ನೋಡಿದಾಗ ನೀವು ನೋಡಿ ಸರ್. ಅದಾದ ನಂತರ ಆ ದಿವಸದ ವಿಡಿಯೋ ನೋಡಿ ಇವತ್ತು ವೇದವ್ಯಾಸ ಕಾಮತರು ಸರ್ ನಾನು ಒಂದು ಹೇಳ್ತೇನೆ, ಬೇರೆಯವರ ಹಾಗೆ ಮಸಾಲೆ ದೋಸೆ ತಿನ್ನದೇ ಮಸಾಲೆ ದೋಸೆ ಮಾಡುವವನಲ್ಲ ಸರ್. ಮಸಾಲೆ ದೋಸೆ ತಿಂದೇ ಮಾಡುವವನು. ಹಾಗಾಗಿ ಆ ಕಾನ್ಸೆಪ್ಟ್ ಏನಿದೆ ಅದನ್ನು ಎಲ್ಲೋ ಒಂದು ಕಡೆ ನೋಡಿ ಅದನ್ನು ಹೇಗೆ ಮಾಡ್ಬೋದು ಅಂತೇಳಿ ಚಿಂತನೆ ಮಾಡಿ ಅದನ್ನು ಅನುಷ್ಠಾನ ಮಾಡುವವನು ನಾನು.